ಪರ್ಮಿಷನ್ ತಗೊಂಡಿದ್ದಾರೇನಪ್ಪ? ಇದು ಪರ್ಮಿಷನ್ ತಗೊಂಡಿದ್ದಾರಾ? ಮತ್ತೆ ನಿನ್ನ ಅಧಿಕಾರ, ನಿನ್ನ ಕೆಲಸ ಏನು ನಿಮ್ಗೆ ಗೊತ್ತಿಲ್ಲ. ರೆಕಾರ್ಡಿಂಗ್ ಮಾಡಪ್ಪ, ನಾನು ಹೇಳ್ತಾ ಇದ್ದೀನಿ. ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಅಂತ ಯಾವ ಇವನ್ನೇನು ಆರೋಪಿ ಮಾಡ್ತೀನಿ ವಿಡಿಯೋ ಮಾಡಿ ವಿಡಿಯೋ. ಯಕ್ಷಗಾನದ ಅಟ್ಟಹಾಸದ ಪಾತ್ರಧಾರಿಗಳನ್ನ ಮೀರಿಸುವ ರೌದ್ರಾವತಾರ, ಸಿನಿಮಾ ಪೊಲೀಸರನ್ನ ಮೀರಿಸುವ ಖದರ್. ಅರೇ, ಇಂತಹ ಪೊಲೀಸ್ ಆಫೀಸರ್ಗಳು ಬೇಕು ಕಣ್ರಿ ಅಂತ ಹೇಳುವ ಮುಗ್ಧ ಜನರು ಕಳೆದ ಕೆಲವು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಮುಖ್ಯವಾಹಿನಿಯ ಪ್ರಮುಖ ಸುದ್ದಿ ವಾಹಿನಿಗಳಲ್ಲಿ ಪ್ರಸಾರವಾದ ವಿಡಿಯೋಗಳು ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಅವರನ್ನ ಖಡಕ್ ಅಧಿಕಾರಿ ಅಂತ ಸಾರಿ ಹೇಳಿರುವುದನ್ನ ನೀವು ನೋಡಿದ್ದೀರಿ. ಆದರೆ ಅದೇ ಖಡಕ್ ಅಧಿಕಾರಿ ಘಟನೆಯ ನಂತರ ಗುಟ್ಟಾಗಿ ವಿಡಿಯೋ ಬಳಿ ಬಂದು ಸಾರಿ ಅಂತ ಹೇಳಿರುವುದನ್ನ ನಾವು ನಿಮಗೆ ಇಂದು ಕೇಳಿಸ್ತೀವಿ, ಬನ್ನಿ. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆಯ ಪುಚ್ಚಮಗೂರು ಎಂಬಲ್ಲಿ ಹಸಿರು ಧ್ವಜ ತೆರವುಗೊಳಿಸಿದ ವೇಳೆ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಅವರು ಪಿಡಿಒ ಅವರನ್ನ ನಿಂದಿಸಿರುವ ವಿಡಿಯೋ ವೈರಲ್ ಆಗಿತ್ತು. ಎಲ್ಲರೂ ಪಿಡಿಒ ಏನೋ ತಪ್ಪು ಮಾಡಿದ್ದಾರೆ ಎಂಬಂತೆ ಈ ವಿಡಿಯೋವನ್ನ ನೋಡಿದ್ರು, ಫಾರ್ವರ್ಡ್ ಕೂಡ ಮಾಡಿದ್ರು. ಅದರ ಹಿಂದಿನ ಸತ್ಯಾಂಶ ಇಲ್ಲಿದೆ ನೋಡಿ. ಇರುವೇಲು ಗ್ರಾಮ ಪಂಚಾಯತ್ನ ಪಿಡಿಒ ಶೇಖರ್ ಅವರು ಹೊಸಬೆಟ್ಟು ಪಂಚಾಯತ್ನ ಪಿಡಿಒ 10 ದಿನಗಳ ಕಾಲ ರಜೆಯಲ್ಲಿದ್ದ ಕಾರಣ ಹೊಸಬೆಟ್ಟು ಪಂಚಾಯತ್ ಮೇಲುಸ್ತುವಾರಿ ವಹಿಸಿಕೊಂಡಿದ್ರು. ಅವರು ಇಲ್ಲಿಗೆ ಬಂದು 2 ದಿನ ಆಗಿದ್ದಷ್ಟೇ. ಅಂದು ಇಲ್ಲಿನ ಮನೆಗಾರ್ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಬ್ಯಾಕ್ ಟು ಬ್ಯಾಕ್ ಕರೆ ಮಾಡಿ ಪುಚ್ಚಮಗರಿನ ಮಾವಿನಕಟ್ಟೆ ಬಳಿಗೆ ಬರುವಂತೆ ಆತುರಾತುರವಾಗಿ ಕರೆದಿದ್ದಾರೆ. 2 ದಿನಗಳ ಹಿಂದಷ್ಟೇ ಬಂದಿದ್ದ ಪಿಡಿಒಗೆ ಈ ಸ್ಥಳದಲ್ಲಿರುವ ವಿವಾದ ತಿಳಿದಿರಲಿಲ್ಲ. ಮಾವಿನಗಟ್ಟೆ ಎಂದು ಕರೆಯಲ್ಪಡುತ್ತಿದ್ದ ಈ ಕಟ್ಟೆಯನ್ನ ಇತ್ತೀಚೆಗೆ ಗಣಪತಿ ಕಟ್ಟೆ ಅಂತ ಹೆಸರು ಬದಲಿಸುವ ಪ್ರಯತ್ನ ನಡೆಯುತ್ತಿದೆ ಎನ್ನುವ ಆರೋಪ ಹಾಗೂ ಅದರ ಹಿಂದೆ ಒಂದಷ್ಟು ರಾಜಕೀಯ ನಡೀತಾ ಇರುವುದು ಚರ್ಚೆ ಆಗ್ತಾ ಇತ್ತು. ಅದರ ಭಾಗವಾಗಿಯೇ ಹಸಿರು ಕೇಸರಿ ಎಂಬ ವಿವಾದ ಕೇಳಿ ಬಂದಿತ್ತು ಎನ್ನಲಾಗಿದೆ. ಇದ್ಯಾವುದು ಗೊತ್ತಿಲ್ಲದ ಪಿಡಿಒ ಶೇಖರ್ ಸ್ಥಳಕ್ಕೆ ತೆರಳಿದಾಗ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಹಸಿರು ಧ್ವಜವನ್ನ ತೆರವು ಮಾಡುವಂತೆ ಪಿಡಿಒ ಶೇಖರ್ ಅವರಿಗೆ ತಾಕೀತು ಮಾಡಿದ್ದಾರೆ. ಆದರೆ ಈ ಧ್ವಜ ಹಾಕಲಾಗಿರುವ ಬಗ್ಗೆ ಇದನ್ನ ತೆರವುಗೊಳಿಸಲು ನಮಗೆ ಯಾವುದೇ ದೂರುಗಳು ಬಂದಿಲ್ಲ. ಅಲ್ಲದೆ ಇದು PWD ರಸ್ತೆ ಮಾರ್ಜಿನ್ನಲ್ಲಿದೆ, ನೀವು PWD ಅವರನ್ನ ಕರೆಯಿರಿ ಅಂತ ಶೇಖರ್ ಕಾನೂನಿನ ವ್ಯಾಪ್ತಿಯ ಬಗ್ಗೆ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಅವರಿಗೆ ತಿಳಿಸಿದ್ದಾರೆ. ಪಿಡಿಒ ಶೇಖರ್ ಅವರು ಇಷ್ಟು ಹೇಳ್ತಾ ಇದ್ದಂತೆ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ರೌದ್ರಾವತಾರ ತಾಳಿದ್ದಾರೆ. ಪರ್ಮಿಷನ್ ತೆಗೆದುಕೊಂಡಿದ್ದಾರೇನಪ್ಪ ಇದು ಅಂತ ಪ್ರಶ್ನೆ ಮಾಡಿದ್ದಾರೆ. ಪರ್ಮಿಷನ್ ತಗೊಂಡಿಲ್ಲ ಅಂತ ಪಿಡಿಒ ಉತ್ತರ ನೀಡಿದ್ದಾರೆ. ಇದೇ ವೇಳೆ ನಿನ್ಗೆ ನಿನ್ನ ಕೆಲಸ ಏನು ಅಂತ ಗೊತ್ತಿಲ್ಲ, ಇವನನ್ನೇ ಆರೋಪಿ ಮಾಡಬೇಕು, ಅವನ ವಿಡಿಯೋ ಮಾಡಿ ಪಿಡಿಒದ್ದು, ಇವನಿಗೆ ಅದಕ್ಕೂ ಸಂಬಂಧ ಇಲ್ಲ ಅಂತಾನೆ, ಮತ್ತೆ ಯಾಕೆ ಪಿಡಿಒ ಆಗಿದ್ದು ಕಂಪ್ಲೇಂಟ್ ಕೊಡಕ್ಕಾಗಲ್ವಾ, ಪರ್ಮಿಷನ್ ತಗೊಂಡಿದ್ದೀರಾ ಎಂಬಂತೆ ಏಕವಚನದಲ್ಲಿ ಬೈದು ಪಿಡಿಒ ಮೇಲೆ ರೌದ್ರಾವತಾರ ತೋರಿಸಿದ್ದಾರೆ. ಪಂಚಾಯತಿಗೆ ಈ ಕಟ್ಟೆಯ ಬಗ್ಗೆ ಯಾವುದೇ ದೂರು ಬಂದಿಲ್ಲ. ಪೊಲೀಸರಿಗೆ ಏನು ದೂರು ಬಂದಿದೆ ಎನ್ನುವ ಮಾಹಿತಿ ಕೂಡ ಪಿಡಿಒ ಶೇಖರ್ ಅವರಿಗೆ ನೀಡಿಲ್ಲ. ಕಾನೂನು ವ್ಯಾಪ್ತಿಯ ಬಗ್ಗೆ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ಗೆ ಮಾಹಿತಿ ನೀಡಿದ್ರು. ಪಿಡಿಒಗೆ ಮಾತನಾಡಲು ಅವಕಾಶ ಕೊಡದೆ ನಾನು ಹೇಳಿದ್ದೆ ಕಾನೂನು ಎಂಬಂತೆ ಸರ್ಕಲ್ ಇನ್ಸ್ಪೆಕ್ಟರ್ ನಡೆದುಕೊಂಡಿದ್ದಾರೆ. ಪೊಲೀಸ್ ಇಲಾಖೆ ತೆರವು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ರಕ್ಷಣೆ ನೀಡಬೇಕು. ಆದರೆ ಸ್ಥಳಕ್ಕೆ ಬಂದ ಪಿಡಿಒ ಬಳಿಯಲ್ಲಿಯೇ ತೆರವು ಮಾಡು ಎಂದು ಒಬ್ಬ ಕೆಲಸಗಾರನಿಗೆ ಧಮಕಿ ಹಾಕುವಂತೆ ಹಾಕಿರುವುದಲ್ಲದೆ ಇವನನ್ನೇ ಆರೋಪಿ ಮಾಡಬೇಕು ಎಂದು ಸ್ಥಳೀಯರನ್ನ ಪಿಡಿಒ ವಿರುದ್ಧ ಎತ್ತಿ ಕಟ್ಟುವ ಪ್ರಯತ್ನ ಎಷ್ಟು ಸರಿ? ಪಿಡಿಒ ಅವರನ್ನ ಬೈಯುವ ಅಧಿಕಾರ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ಗೆ ಕೊಟ್ಟವರು ಯಾರು? ಈ ಎಲ್ಲ ಪ್ರಶ್ನೆಗಳಿಗೆ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಉತ್ತರ ನೀಡಬೇಕಾಗಿದೆ. ಈ ಘಟನೆಯ ಬಳಿಕ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಅವರು ಪೊಲೀಸ್ ಅಧಿಕಾರಿಯೊಬ್ಬರಿಂದ ಪಿಡಿಒ ಶೇಖರ್ ಅವರಿಗೆ ಕರೆ ಮಾಡಿಸಿ ಮಾತನಾಡಿದ್ದಾರೆ. ಈ ಕರೆಯಲ್ಲಿ ಸ್ವತಃ ಸಂದೇಶ್ ಅವರೇ ಮಾತನಾಡಿದ್ದಾರೆ. ಶೇಖರ್ ಅವರೇ ವೆರಿ ಸಾರಿ, ಭಾರಿ ಬೇಜಾರಾಗಿದೆ ಎಂದಿದ್ದಾರೆ. ಅಲ್ಲದೆ ವಿಡಿಯೋ ಮಾಡಿದವನು ಯಾರು ಎಂದು ಪ್ರಶ್ನೆ ಮಾಡಿದ್ದಾರೆ. ಪದೇ ವಿಡಿಯೋ ಮಾಡಿದವನ ಬಗ್ಗೆ ಕೇಳಿದ್ದಾರೆ. ವಿಡಿಯೋ ಮಾಡಿದ ಸಿಬ್ಬಂದಿಗೆ ಕಿರುಕುಳ ನೀಡಲು ಈ ರೀತಿಯಾಗಿ ಕೇಳುತ್ತಿದ್ದಾರೆ ಎಂಬ ಅನುಮಾನ ಬರುವಂತೆ ಅವರು ವಿಚಾರಿಸಿದ್ದಾರೆ. ಕಾನೂನಿನ ಅಡಿಯಲ್ಲಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಒಬ್ಬ ಪಿಡಿಒಗೆ ಈ ರೀತಿ ಸಾರ್ವಜನಿಕ ಸ್ಥಳದಲ್ಲಿ ಅಪಮಾನ ಮಾಡಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಪಿಡಿಒ ಅವರನ್ನ ಇಷ್ಟು ನಿಕೃಷ್ಟವಾಗಿ ಕಾಣಲು ಕಾರಣ ಏನು? ಒಬ್ಬ ದಲಿತ ಪಿಡಿಒ ಎನ್ನುವುದೇ ಇದಕ್ಕೆ ಕಾರಣವೇ? ಮೇಲ್ಜಾತಿಯ ಪಿಡಿಒ ಆಗಿದ್ರೆ ಇದೇ ರೀತಿಯಲ್ಲಿ ಅವರು ಅಪಮಾನ ಮಾಡ್ತಿದ್ರಾ?
ಈ ಎಲ್ಲ ಪ್ರಶ್ನೆಗಳು ಕೇಳಿ ಬರ್ತಾ ಇದೆ. ಜೊತೆಗೆ ಪಿಡಿಒ ಒಬ್ಬರಿಗೆ ಈ ರೀತಿ ಅಪಮಾನ ಆಗಿದ್ದರೂ ಪಿಡಿಒ ಅವರ ಮೇಲಾಧಿಕಾರಿಗಳು ಏನೂ ಮಾತನಾಡದೆ ತಮ್ಮ ಇಲಾಖೆಯ ಅಧಿಕಾರಿಗೆ ಕಿರುಕುಳ ನೀಡಿದವರ ಬಗ್ಗೆ ಕಾನೂನು ಕ್ರಮಕ್ಕೆ ಮುಂದಾಗದೆ ಮೌನಕ್ಕೆ ಶರಣಾಗಿರುವುದು ಅನುಮಾನಗಳಿಗೆ ಕಾರಣವಾಗಿದೆ. ಘಟನೆಯ ಬಳಿಕ ಪಿಡಿಒ ಶೇಖರ್ ಅವರಿಗೆ ಪೊಲೀಸ್ ಅಧಿಕಾರಿಯೊಬ್ಬರ ಮುಖಾಂತರ ಕರೆ ಮಾಡಿಸಿ ಸ್ವತಃ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಪಿಡಿಒ ಅವರ ಬಳಿಯಲ್ಲಿ ಗುಟ್ಟಾಗಿ ಕ್ಷಮೆ ಯಾಚಿಸಿರುವ ಆಡಿಯೋ ಲಭ್ಯವಾಗಿದೆ. ಹಲೋ ಹೇಗೋಣ. ಹಾಂ ಸರ್ ನಮಸ್ತೆ. ನಮಸ್ತೆ. ಹಾಂ ತಾನು ಸರ್. ಯಾಕಂದ್ರೆ ಇನ್ಸ್ಪೆಕ್ಟರ್ ಫೋನ್ ಮಾಡ್ತೀರಿ ಇದೇಗೆ ಎರಡು ಪಾತ್ರ ಅಂದು ಹಾಂ ಇದು ಎಲ್ಲ ರನ್ನಿಂಗ್ ಇರ್ತಾರ. ಹಾಂ ಬಸ್ ಇಟ್ಟಿತ್ತು ಸರ್. ಹಾಂ ಅದೇ ಮಕ್ಕಳು ಬರ್ತಿರ್ತಾರೆ ಈಗ ಟೀಚರ್ ಮಟ್ಟಿಗೆ ಹಾಂ ಟೀಚರ್ ರಮೇಶ್ ಹೆಂಗೆ ಕಾಂಡೆ ಫೋನ್ ಮಾಡ್ತೀರ ಅವ್ರು ಹ್ಞೂ ಹಚ್ಚಿದಂಡೆ ಎಂತ ಇನ್ಸ್ಪೆಕ್ಟರ್ ಬತ್ತು ಪಾತ್ರ ಹೋಯ್ರು ಹ್ಞೂ ಈರಡ ಪಾತ್ರ ಅಂದು ಇನ್ಸ್ಪೆಕ್ಟರ್ ಫೋನ್ ಮಾಡ್ತೀರು ಫೋನ್ ಮಾಡ್ತೀರಿ. ಹ್ಞೂ 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 ಅದು ಅವು ಬಸ್ ಇಟ್ಟಿತ್ತೆ ಚೆನ್ನಾಗಿ ನಾನು ಅಲ್ಪರಿಸಿ ಯಾರು ನನ್ನ ಅನ್ನೋನ್ ನಂಬರ್ ಬರ್ತಾನೆ ನಾನು ಅನ್ನೋನ್ ನಂಬರ್ ಬರ್ತೀನಿ ನಾನು ಬಸ್ ಇಟ್ಟಿತ್ತು ರಿಸೀವ್ ಮಾಡ್ತೀವಿ ಅವೆಲ್ಲ ಸ್ಟ್ಯಾಂಡಿಂಗ್ ಇರ್ತೇನೆ. ಹಾಂ ಅಂಚ ಹಾಂ ಹಾಂ ಆಗ ಮರಂದ ನೆಕ್ಕಿ ವಿಷಯ ಹ್ಞೂ ಹ್ಞೂ ಅದೇ. ಹ್ಞೂ ಅದಕ್ಕೆ ಅವು ವಿಡಿಯೋ ಬರೋ ವೈರಲ್ ಆಗತ್ತ ಹಾಂ ಎಂಚ ಎಂಚ ಅಂತ ಅದು ಗೊತ್ತಿದ್ದು ಎಂಚ ಏರ್ ವೈರಲ್ ಮಾಡ್ತೀರ ಅವು ಏನೋ ಒಟ್ಟುವರಿ ಬರ್ತಾರದ ಅದು ಆರು ಮಲ್ದಿದ್ದೀರಿ ಹಾಂ ಆರು ಮಲ್ದಿದ್ದೀರಿ ಆರು ಎಂಕ್ ಮಾತ್ರ ಸೆಂಡ್ ಮಾಡ್ತೇನೆ ಯಾನು ಹೊಸಬೆಟ್ಟದ ಮೆಂಬರ್ ನಕ್ಲೆ 2-3 ಜನ ಕೇಂಡೆ ಎಂಟು ಜನ ವೀಡಿಯೋ ಮಾರೆ ನಾನು ಅಲ್ಪ ಪ್ಲೇ ಮಾಡ್ತೆ ಇಂಚ ಇಂಚ ಒಂದಾಂಡು ನಮಕ್ ನಮ್ಮನ್ನ ವ್ಯಾಪ್ತಿ ಬರಂದು ನಾವು ಆಗಲು ಹತ್ತು ನನಗೆ ಹೆಂಗೆ ವಿಷಯ ಕರೆಕ್ಟ್ ಆದ ಬುಡ್ಪದ ಪನ್ನೊಡು ಬಿಡ್ಚಾಕ ಲೆಪ್ಪನಾಗ ಇದ ಮನೆಗಾರಲ್ಲ ಇಂಚೆ ಇಂಚೆ ಉಂಟು ಬೇಗ ಬಲ್ಲ ಎಂಚಿನ ಒಂಜ ಆ ಜನಕ್ಕೆ ಒಂಜಿ ಮಂಡೆ ಸರಿಜ್ಜ ಅಂದನಕ ಮನೆಗಾರಿಗೆ ಬುದ್ಧಿ ಇಜ್ಜ ಆ ಜನ ಆರಾಯಿಲ್ಲ ಅಂತೀನಿ ಅದು ಇದು ಪಿ ಡಿ ಅವ್ರಿಗೆ ಬರ್ತದೆ ಅಂಚೆ ಆತ ಮಂಡೆ ಸರಿ ಉಂಡಜ್ಜ ಆ ಜನಕ್ಕೆ ಸರ್ಕಾರಿ ಜಾಗ ವಿಡಿಯೋ ನಕ್ಲಿ ಎಂಚ ಬರ್ತನ ಆತ ಅಲ್ಪ ಪಾತ್ರನೇ ಈ ಜನ ಅವಕಾಶ ಕೊಟ್ಟಿತ್ತು ಸರ್ ಆ ರೀತಿಯ ಒಂದು ವರ್ತನೆ ಮಲ್ಪನ ಪಂಡ ಇದಿರೋದು ಲಾಸ್ಟ್ ಟೈಮ್ ಒಂದು ಉಪ್ಪಿನಂಗಡ್ಡೆ ಅಂಚೆನೆ ಇಂಚೆ ವಿಷಯ ಜನ ದಾನಿ ಬಗ್ಗೆ ಶುಕ್ರವಾರಲ್ಲತ್ತ ಒಂದು ವಾರ ಅಲ್ಪ ರಿಮೂವ್ ಅಲ್ಪ ಒಂದು ವಾರ ಯಾಕೆ ಬಕ್ಕದ ವಿಷಯ ಬಕ್ಕದ ಹೋಗ್ತಲ್ಲಿ ಹೊರ ಆಯ್ತು ತೆಗಿಯೋದನ್ನು ಬಂದಿತ್ತು ನಾವು ಅಡಿಗೆ ಮುಗಿದು ಹೋಗ್ತು ಅದೇ ಫರಕ್ ಒಂದು ಅಂತತ್ ಏನ ಅವು ಬೇತೇನೆ ವಿಷಯ ಬರ್ಬಿಡ್ತಾರೆ ಎಂಕಲ್ ಕೈ ಬಂಡ ಎಂಕ್ಲೆಗೆ ಪೇಟೆ ನಕ್ಲೆಗೆ ಅವು ಒಂದು ದಪ್ಪನ ಅಧಿಕಾರಿ ಇಜ್ಜಿ ಹೋಲ್ತು ಸರ್ ಎಂಕ್ಲೆಗೆ ಕಂಪ್ಲೇಂಟ್ ಬತ್ತು ನನಗ ನಿಖಿನ ಇಲಾಖೆಗೆ ಬರೀಪು ನಕ್ಲಿ ಇಂಚೆ ಇಂಚೆ ಉಂಡು ಎಂಕ್ಲೆ ಉಂಟು ಅಧಿಕಾರ ಎಂಕ್ಲೆ ನಿಖಿಲ್ ದತ್ತಿನೈಟ್ ಬಚ್ಚವಾಂಡ್ ಇದು ನಾನು ಯಾನ್ ದೆಪ್ಪರ ಒಂದು ಬತ್ತು ನನಗ ಬಕ ಎನ್ನ ಮಿತ್ತು ಭಯಂಕರ ಒಂದು ಹಾಕೊಂಡು ಆಗ್ಲೇ ಪಂಚಾಯತ್ ಆಗ್ಲೇ ಸಾರ್ವಜನಿಕರೇ ಪಂಚಾಯತ್ ವಿಡಿಯೋಗು ದೆಪ್ಪರ ರೈಟ್ ಉಂಡು ಆನ ಪೊಲೀಸ್ ಪ್ರೊಟೆಕ್ಷನ್ ಮಾಡಪ್ಪ ಅಂಚ ವಿಡಿಯೋ ಒಂದು ಅಲ್ಪರ್ ರಿಮೂವ್ ಅಲ್ಪರ್ ಅಂಚತ್ ಪರ್ಮಿಷನ್ ಕೊಡ್ತು ನಾಯ್ಕ ನನಗ ಒಂದು ಮಲ್ಪರ ಬಂದು ಆ ಪರ್ಮಿಷನ್ ಹೆಂಗ್ಲ್ ಕೊಟ್ರ ಮಲ್ಪುಜಿ ಏನ್ ಎತ್ತಿನಲ್ಲ ಅಂಚಿತ್ ನಾಯ್ಕೆ ಪೀಡಿ ನಕ್ಲೆ ಪರ್ಮಿಷನ್ ಕೊಡ್ಪಿದ್ದೀರಿ ಅವು ಏನ ಐತಲ್ಲ ಧಾರ್ಮಿಕ ಆವಡು ಬಹುಲಾಟ ಎಂಗ್ಲೀನ ಎಂಗ್ಲ್ ಕೊರ್ಪುನೇನ NOC ಪರ್ಮಿಷನ್ ಕೊರ್ಪುನ ನಿಕ್ಲು ಅಂದತ್ತು ಎಂಗ್ಲ ಇಂಚ ಕಾರ್ಯಕ್ರಮ ಆಪಣೆಗೆ ಎಂಗ್ನದಾಲ ತೊಂದರೆ ಇಜ್ಜಿ ಬಂದು ಕೊರ್ಪುನು NOC ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಪರ್ಮಿಷನ್ ಕೊರ್ಪುನು ನಿಕ್ಲು ಸರಿ ಅದೇ ಅಂದು ಆನಲ ಒಂಜಿ ಎಂಕ್ಲ್ ಪರ್ಮಿಷನ್ ಕೊರ್ನಲ್ಲ ಎಂಕ್ಲಿತ ಅವು ಇದ ಫ್ಲೆಕ್ಸ್ ಆವಡು ಬ್ಯಾನರ್ ಆವಡು ಪಾಡ್ರ ಇತ್ತುಂಡ ಕೆಲವು ಪಂಚಾಯತ್ ಕೊಡ್ಪೇರು ಯಾನ್ ಕೊರ್ಪುನ ಕಂಡೀಷನ್ ಬೇತೇನೆ ಯಾವ್ದನ್ನ
ಅದಕ್ಕೆ ನಾ ಪೊಲೀಸ್ ಇಲಾಖೆದು ಪರ್ಮಿಷನ್ ತಂದು ಪಾವಡೆ ಪಂಪದು ಐಟು ಕಂಡೀಷನ್ ಬಾರ್ದು ಬರ್ಪುಂಡು ಹಾಂ 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 ಅಂಚೆ ಕೊಡ್ಪುಂಡು ಯಾವ ನೇರವಾದ ಕೊರ ಅಧಿಕಾರಿ ಇಜ್ಜಿ ಪಂಚಾಯತಿಗೆ ಅಲ್ಲ ಇಜ್ಜಿ ಆಂಡ ಯಾನ್ ಬಂದು ಪರ್ಮಿಷನ್ ಕೊಡ್ತೀವಿ ಪರ್ಮಿಷನ್ ಕೊಡೋದ್ರೆ ನಿನ್ನ ಅಧಿಕಾರ ಆ ರೀತಿ ಪಾತ್ರನಾಗಿ ಏನಾರಲ್ಲ ಒಂದು ಮಲ್ಪೇರಾ ಹಾಂ ತೆಗಿ ನಿನ್ನ ಅಧಿಕಾರ ಆಯ್ಕೆ ಅರ್ಥ ಉಂಟಾ ಯಾ ಒಂದು ನಾನು ಕೂಲಿ ವೇಲೆ ಹೋತು ನಾನು ಅಲ್ಪ ಪಾತ್ರ ಸರಿ ಆಗ್ತದೆ ಸರ್ ನಮಕ್ಕೆ ಎಂಕನ ನಿಯಮ ಏತುಂಡ ಆತಕ್ಕೆ ಮಾತ್ರ ಹೆಂಗೆ ಬಾಕಿ ಆಂಡ ಈ ಜನ ತಿರಿಯು ನೋಡತ್ತೆ ನಿಯಮ ಮಾತ ಇಲಾಖೆದ ನಿಯಮ ತಿರಿಯು ನೋಡತ್ತಾ ಅದು ನನಗೆ ಇಂಚ ರೋಡ್ ಮಾಡಿದೆ PWD ನನಗೆ ರೋಡ್ ಮಾಡ್ತೀನಿ ಉಂಡು ಹೆಂಗೆ ನಿಕ್ಲೆ ಬರ್ಕೊಂಡ ಏರಿಯಾಗೆ ಬರ್ಕೊಂಡು ಕೇಳಿ ನೋಡು ಹಾಂ ಫಾರೆಸ್ಟ್ ಆಯ್ತಾ ಮರ ಅವತ್ತು ಕಟ್ಟೆ ಬರ್ತೀನ PWD ರಾಜ್ಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಅಧಿಕಾರಿ ಪುನಃ ಬೊಕ್ಕ ಐಟು ಮರ ಉಂಟು ಮರ ಇತ್ತು ನನಗೆ ಫಾರೆಸ್ಟ್ಗೆ ಬರ್ಪುಣ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರ್ಪುಣ ಇತನ ಇತ್ತ ಅವು ತೆರವು ಮಲ್ಪಡೊಂದು ನಿರ್ಣಯ ಆಂಡಲ್ಲ ಎಂಗ್ಲಿ ಬೋದು ದೆಪ್ಪರಾಪುಂಡ ಮರ ಇತ್ತು ನನಗೆ ಫಾರೆಸ್ಟ್ಗೆ ಹಾಕಲು ಬಿಡ್ಬೇರೆ ಕೇಸ್ ಮಾಡ್ಬೇರೆ ಹಾಂ ಅಪ್ಪ ನನಗೆ ಏರಿಗೆ ಸಂಬಂಧ ಹಟ್ಟಿಲ್ಲ ಅವು ಪಂಚಾಯತಿಗ ಜಾಗ ಇಪ್ಪುನು ರೆವಿನ್ಯೂ ಮಕ್ಕಳು ಇತ್ತ ಸರ್ಕಾರಿ ಜಾಗ ಇತ್ತಿನ ಹೋಗುಲ್ಲ ಪೂರ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಲ್ಪೇರಿಗೆ ನಮ್ಮ ಮಕ್ಕಳು ಆತ ಮಕ್ಕಳು ಕೆಪಾಸಿಟಿ ಉಂಟಾ ರೆವಿನ್ಯೂ ದಕ್ಕಲೆಗೆ ನಮ್ದು ಸರ್ ಆಕಲೆ ಆತ ಕೆಪಾಸಿಟಿ ಇಜ್ಜಿ ಆ ಪಂಚಾಯತಿ ಬುಡ್ದು ಅಡಿಗೆ ಸರಿ ಇಪ್ಪುಂಡು ಅಣ್ಣ ಅಂಚ ಸಂಗತಿ ಸರಿ ಮತ್ತೆ ಇಂಥ ಕೊರೋನಾ ಆಧಾರ ಯಾರು ಫೋನ್ ಮಾಡ್ತಾರ ಮಲ್ಪೇರೆ ಗೊತ್ತಿದ್ದು ಸರ್ ಕೊರೋನಾ ಇದು ಲೈನ್ ಉಪ್ಪೋರ ಓ ಲೈನ್ ಉಪ್ಪೋರ ನೀವು ಮಾತಾಡೋಡ ಹತ್ತು ಮಲ್ಪಡ ಹಾಂ ಮತ್ತೆ ಏನು ಕೊಡ್ತಾರೆ ತೂಕ ಅರಂಜ ಮುಳ್ಳೇ ಇರೋದು ಸರಿ ಹೌದು ಹ್ಞೂ ಬನ್ನಿ ಸರ್ ಹಾಂ ಸರಿ ಶೇಖರೇ ಸರ್ ಹಲೋ ಸಾರಿ ವೆರಿ ಸಾರಿ ಬಾರಿ ಬೇಜಾರಾತಂಡ ಅರ್ಥ ಸರ್ ಇತ್ತ ಬೇಜಾರಾಪುಂಡು ಎಡಿ ವೈರಲ್ ಆನಗ ಅಪಗ ಅವು ಇಪ್ಪಡು ಸರ್ ಅಂಚತ್ತು ಆ ರೀತಿ ಪಾತ್ರ ನಾವು ಓಲಲ್ಲ ಉಂಡವ ಅಧಿಕಾರಿನ ಕ್ಲಾಂಡಲ್ಲಿ ಉಂಡ ಸರ್ ಆಂಡ ಇರು ವಿಷಯ ತೆರವು ನೋಡತ್ತೆ ನಿಯಮ ಎಂಚುಂಡು ಪಂಚಾಯತ್ ನಿಯಮ ಎಂಚು ರೆವೆನ್ಯೂದ ನಿಯಮ ಎಂಚುಂಡು ನಿಖಂಡ ನಿಯಮ ಎಂಕ್ಲೇ ಗೊತ್ತುಂಡ ಸರಿ ಸರ್ ಸಾರಿ ಬೇಜಾರು ಅಲ್ಪೊಡ್ಚಿ ಎಂಕ್ ಒಂದಾಡೆ ಅಂಡಲೇನು ಒಂದು ಅಡೆಗೆ ಮುಗಿಬೋದು ಇದ್ದಿತ್ತೆ ಬೇಕಾಗಿರ ಮನಸ್ಸು ಬೇಜಾರು ಅಂದ್ರೆ ಸಾರಿ ಅಂದ್ ಬೇಜಾರು ಆಪುನನೆ ಆ ಸಂದಿಗ್ಧ ಪರಿಸ್ಥಿತಿ ಬೇಜಾರು ಆಪುನನೆ ಸರ್ ಅವು ಏನು ಮೊದಲು ನೀವು ಅಪ್ಪಗೆಲ್ಲ ಫೋನ್ ಮಾಡ್ತೀರಿ ಬೊಕ್ಕಲ್ಲ ಇರ್ ಕೃಷ್ಣಪ್ಪ ಪಂಡೆ ನನ್ನ ಅಂಚ ಆಪೋಚಿ ಹಾಂ ಸಾರಿ ಅಂಚತ್ತ ಇತ್ತ ವೈರಲ್ ಐನಕ್ಕೆ ಎಂಜನ ಬರುತ್ತೆ ಅವು ಇರ ಒಂದು ಅವೇ ಸಮಸ್ಯೆ ಒಂಜಿ ವಾರ ವೈರಲ್ ಅದು ನಾವು ವೈರಲ್ ಏರ್ ಮಲ್ತಿಂದು ಗೊತ್ತಾಗ್ಬಿಡ ಸರ್ ನಂಗೆ ಗೊತ್ತಾಗ್ಬಿಡು ಈಗ ಬೆರೀಟ ಹೆಲ್ಮೆಟ್ ಪಾಡಂದಿತ್ತೆ ತಾಯಿ ಏರವು ಅವು ಸ್ಟಾಪ್ ಅದನ್ನ ಎಂಕ್ ಮಾತ್ರ ಸಣ್ಣ ಮಲ್ತಿನ ఆయన ఇంట్లో వీడియో పూరా తూయా ఏరే స్టాప్ కుదరేనాయన అవి ఎంగన స్టాప్ కుదరేనాయన ప్రదీప్ ఉంది ఆయన వీడియోడే ఆయన ఎరగో ఒదే సింಗಲ್ ಕಡಪುಡ್ದೆವು ಎಂಕ್ಲ ಪೂರ ವಿಡಿಯೋ ಎಂಕೆ ಬೇಜಾರು ಇತ್ತೆ ಉಂದ ಕಾದಕ್ಕೆ ಇದು ಮಲ್ಪನತ್ತು ಛ ಯಾನ್ ಪಂಡ ಮಿಸ್ಸಸ್ ನೀವು ಫ್ಯಾಮಿಲಿ ಮಿಸತ್ಲು ಪೂರ ತೂಪೇರಿ ಎಂಚ ನಂದು ಅಂಚತ್ತು ಅಲ್ಪ ಬನ್ನಗ ಅಪ್ಪಗನೆ ರೌದ್ರ ತರೋಡು ಪಾತೆರ್ನ ಎಂಗಿಲ್ ಅಪ್ಪ ನಾನು ಎಂಗಿಲ್ ಪನ್ಪನ ಏನಕ್ಕೇನೋ ರೀತ್ಯಾ ಅತ್ತೆ ಇಂಕ ಆ ಟೈಮಿಗೆ ದಡಿ ನಾನು 1 ಗಂಟೆ ಲೇಟ್ ಶುಕ್ರವಾರ ಬೇಕಾಯ್ತಾ ಶುಕ್ರವಾರ ನಾನು 1 ಗಂಟೆ ಲೇಟ್ ಅಂಡ ಪೂರ ಯಾನ್ ಅಲ್ಪದ ತೆರಿಯೊಂದು ನೆನೆಜ್ಜಿ ಯಾನ್ ರಡ್ಡು ದಿನ ಇನ್ ಮಾತ್ರ ಅವಳ ಎಂಗೆ ಸೂಪರೈಸ್ ಮಾತ್ರ
ಚಾರ್ಜ್ ಹತ್ತು ಅವು ಬೊಕ ಅವು ಶುಕ್ರವಾರ ಅತ್ತ ನಾನು 1 ಗಂಟೆ ಬುಂಡ ಬಂಟ್ವಾಳ ಪೂರ ಪಿ ಎಫ್ ಪೂರ ಶುಕ್ರವಾರ ಬೊಕ ಮೇಂಟೈನ್ ಮಾಡ್ಪುರ ಆಪುಜಿ ಅವ್ರು ಅಲ್ಪ ಇತ್ತಿನ ನಮ್ಮ ಮಾತ್ರ ಪಬ್ಲಿಕ್ ಇದಾನ 1 ಗಂಟೆ ಲೇಟ್ ಅಂದ್ರೆ ಸೇರ್ವೇರು ಸಾರಿ ಎಂಕ್ಲೆ ಕಂಪ್ಲೇಂಟ್ ಬರ್ತದೆ ನಾನು ಎಂಕ್ಲೆ ನಿಕ್ನ ಸಹಕಾರಕ್ಕೆ ಎಂದು ಒಂದು ಪೇರು ಪ್ರಕ್ರಮ ಅದೇ ತೊಂಡ ನನ್ನ ಅಂಚೆ ಆಪುಜಿ ಶೇಖರ್ ಸಾರಿ ಅವೇ ಸರಿ ಓಕೆ ಬೇಜಾರು ಮಾಡ್ಕೊಡ್ತಿ ಸರಿ ಸಾರಿ ಅದೇ ಹಲೋ ಹಾಂ ಮಾತಾಡ್ಕ ಹೌದು ಸರಿ 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 ಹೌದು